ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಶ್ರೀ ಗುಡೆ ಮಹಾಲಿಂಗೇಶ್ವರ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹೆರಂಜಾಲು ಇದರ 2024-25ನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಹೆರಂಜಾಲುವಿನ ಸನ್ಮಾನ ಸಭಾಭವನದಲ್ಲಿ ಅಧ್ಯಕ್ಷರಾದ ಎಚ್ ಜಯಶೀಲ ಎನ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಂಘದ ಅಧ್ಯಕ್ಷರಾದ ಎಚ್ ಜಯಶೀಲ ಎನ್ ಶೆಟ್ಟಿಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಸಹಕಾರಿ ಸಂಘವನ್ನು ಹುಟ್ಟುಹಾಕುವುದರ ಮೂಲಕ ಸ್ಥಳೀಯ ಜನರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಆರ್ಥಿಕ ಶಕ್ತಿ ತುಂಬುವ ಕೆಲಸ ಸಂಘದ ವತಿಯಿಂದ ಮಾಡಿಕೊಂಡು ಬರಲಾಗುತ್ತಿದೆ. ವಿದ್ಯಾರ್ಥಿ ವೇತನ ವಿತರಿಸಲಾಯಿತು. ಅನಾರೋಗ್ಯಕ್ಕೆ ಒಳಗಾದ ಸಂಘದ ಸದಸ್ಯರಿಗೆ ವೈದ್ಯಕೀಯ ನೆರವು ಹಾಗೂ ಅಕಾಲಿಕವಾಗಿ ಮೃತಪಟ್ಟವರಿಗೆ ಸಹಾಯಧನ ನೀಡಲಾಗಿದ್ದು, ಪ್ರಸ್ತುತ ವರ್ಷದಲ್ಲಿ ಸಂಘದ ಸದಸ್ಯರಿಗೆ 8 ಕೋಟಿ ಸಾಲವನ್ನು ವಿತರಿಸಿ ಸಂಘವು 52 ಕೋಟಿಗೂ ಅಧಿಕ ವ್ಯವಹಾರವನ್ನು ಈ ವರದಿ ವರ್ಷದಲ್ಲಿ ನಡೆಸಿದೆ ಎಂದರು. ಶ್ರೀ ಗುಡಿಮಾಲಿಂಗೇಶ್ವರ ಸೌಹಾರ್ದ ಸಂಘವು 3ನೇ ವರ್ಷದ ಸಭೆಯು ಬಹಳ ಅದ್ದೂರಿಯಾಗಿ ನಡೆದಿದೆ. ಬಹಳ ಸಂತೋಷವಾಗಿದೆ. ಈ ನಮ್ಮ ಬ್ಯಾಂಕಿನಿಂದ ನಾವು ಮುಂದಿನ ದಿನದಲ್ಲಿ ಭಾಳ ಸಮಾಜಮುಖಿ ಕಾರ್ಯಗಳು ಮಾಡಬೇಕು ಇಟ್ಕೊಂಡಿದ್ವಿ. ಈ ವರ್ಷ 10% ಡಿವಿಡೆಂಡ್ ಘೋಷಣೆ ಮಾಡಿದ್ವಿ. ಮುಂದಿನ ದಿನದಲ್ಲಿ ಹೆಚ್ಚಿನ ಡಿವಿಡೆಂಡ್ ಘೋಷಣೆ ಮಾಡ್ತೀವಿ. ಹಾಗೆ ಈ ಬ್ಯಾಂಕು ಇಷ್ಟು ಈ ಲೆವೆಲಿಗೆ ಸಮಾಜ ಕೆಲಸ ಮಾಡಲಿಕ್ಕೆ ಮತ್ತು ಶ್ರೇಯೋದ್ಯ ಆಗಲಿಕ್ಕೆ ಎಲ್ಲ ಊರವರು ಪರವರು ಸಹಕಾರದಾಗಿದೆ. ಹಾಗೆ ಇವತ್ತಿನ ಜನ ನೋಡಿ ನನಗೆ ಭಾಳ ಸಂತೋಷ ಆಗಿದೆ. ಇನ್ನು ಮುಂದಿನ ದಿನ ಹೆಚ್ಚಿನ ಸಂಘ ನಮ್ಮ ಸಂಘದವರೆಲ್ಲ ಪ್ರೋತ್ಸಾಹ ಕೊಟ್ಟು ಬ್ಯಾಂಕ್ ಶ್ರೇಯೋದ್ಯೋಗಕ್ಕೆ ಎಲ್ಲರೂ ಕಳಕಳಿಯಿಂದ ಬೇಡಿಕೊಳ್ತೇನೆ. ಒಳ್ಳೆ ರೀತಿಯಿಂದ ಈ ಬ್ಯಾಂಕ್ ಸಹಕರಿಸಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಸಂಘದ ಸಿಇಒ ತಿಮ್ಮಪ್ಪ ಪೂಜಾರಿ ವಾರ್ಷಿಕ ವರದಿ ಮಂಡಿಸಿ ಸದಸ್ಯರಿಂದ ಅನುಮೋದನೆಯನ್ನು ಪಡೆದುಕೊಂಡು ಮಾತನಾಡಿ, 2022ರಲ್ಲಿ ಆರಂಭಗೊಂಡಿರುವ ನಮ್ಮ ಸಂಸ್ಥೆಯು ಹಂತ ಹಂತವಾಗಿ ಅಭಿವೃದ್ಧಿ ಕಾಣುತ್ತಾ ಬಂದಿದ್ದು, ಕಳೆದ ವರ್ಷ 8 ಲಕ್ಷ ರೂಪಾಯಿ ಲಾಭ ಗಳಿಸಿದ ನಮ್ಮ ಸಂಸ್ಥೆ ಈ ವರ್ಷ 32 ಲಕ್ಷ ಲಾಭ ಗಳಿಸಿದೆ. ಲಾಭಾಂಶದಲ್ಲಿ ಸಂಘದ ಸದಸ್ಯರಿಗೆ 10% ಡಿವಿಡೆಂಟ್ ನೀಡಲು ನಿರ್ಧರಿಸಲಾಗಿದೆ ಎಂದರು. ವಿಶೇಷವಾಗಿ ಸಭೆಗೆ ಬಂದಂತಹ ಸಂಘದ ಸದಸ್ಯರಿಗೆ ಲಕ್ಕಿ ಕೂಪನ್ ನೀಡಲಾಯಿತು. ಅದೃಷ್ಟವಂತ ಗ್ರಾಹಕರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ನಿವೃತ್ತ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಸಾಹಿತಿ ಪುಂಡಲಿಕ ನಾಯಕ್ ಮತ್ತು ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತ ಸುಮಂಗಲ ಗಾಣಿಗ ಅವರಿಗೆ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಸುಧಾಕರ್ ಎಸ್ ಶೆಟ್ಟಿ, ಅಣ್ಣಪ್ಪ ಶೆಟ್ಟಿ ಭಟ್ನಾಡಿ, ಎಚ್ ಸುರೇಶ್ ಶೆಟ್ಟಿ, ಸುಭಾಷ್ ಚಂದ್ರ ಶೆಟ್ಟಿ ಹಳಗೇರಿ, ಮನೀಶ್ ಜೆ ಶೆಟ್ಟಿ, ಸುಜಯ್ ಎಸ್ ಶೆಟ್ಟಿ, ಶೀಲಾ ಜಯಶೀಲ ಶೆಟ್ಟಿ, ಕುಶಾಲ ಉದಯ್ ಶೆಟ್ಟಿ, ಮಂಜುಶ್ರೀ ರವೀಂದ್ರ ಶೆಟ್ಟಿ, ಸಂಘದ ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಸಂಘದ ಉಪಾಧ್ಯಕ್ಷರಾದ ಕಿರಣ್ ಶೆಟ್ಟಿ ಕುದ್ರುಕೋಡು ಸ್ವಾಗತಿಸಿದರು. ಅಧ್ಯಾಪಕರಾದ ಕರುಣಾಕರ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಸಂಸ್ಥೆಯ ಸಿಬ್ಬಂದಿ ಶೈಲೇಶ್ ಶೆಟ್ಟಿ ವಂದಿಸಿದರು. ಗುಡಿಮಾಲಿಂಗೇಶ್ವರ ಸೌಹಾರ್ದ ಸಹಕಾರಿ ಸಂಘದ ವಾರ್ಷಿಕ ಮಹಾಸಭೆಯು ಇವತ್ತು ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಜಯಶೀಲ ಶೆಟ್ಟರವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಇದು 3ನೆಯ ಒಂದು ವಾರ್ಷಿಕ ಮಹಾಸಭೆಯಾಗಿ ಆಗಿದೆ. ಅದೇ ರೀತಿ ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಅವರ ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಈ ಜನರಿಗೆ ಅನುಕೂಲ ಆಗಬೇಕೆನ್ನುವ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಸಹಕಾರಿ ಸಂಘವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಈ ಸಂಘಕ್ಕೆ ಅತಿ ಹೆಚ್ಚು ಉತ್ಸಾಹವನ್ನು ತುಂಬುವಂಥ ಗ್ರಾಹಕರಿಂದ ಭಾಳ ಅತ್ಯುತ್ತಮ ಸಹಕಾರವೂ ಕೂಡ ನೀಡ್ತಾ ಇದ್ದಾರೆ ಗ್ರಾಹಕರು. ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಶೀಲ ಶೆಟ್ಟರು ನಮ್ಮ ಸಂಘದಲ್ಲಿರ್ತಕ್ಕಂಥ ಸದಸ್ಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದವರಿಗೆ, ಅದೇ ರೀತಿ ಇವತ್ತು ಬೇರೆ ಬೇರೆ ಸಂಘದಿಂದ ಸಿಗುವಂಥ ಏನು ಸವಲತ್ತುಗಳಿದೆ ಅದನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಈಗ ಮೊನ್ನೆ ತಾನೇ ನಮ್ಮ ಸಂಘದಲ್ಲಿ ಸ್ವಸಹಾಯ ಸಂಘದ ಒಬ್ಬ ವ್ಯಕ್ತಿ ತೀರ್ಕೊಂಡ್ಲು. ಬಹುಶಃ ಅವ್ರದ್ದು ಸಾಲ ಬಾಕಿ ಇತ್ತು. ಆ ಸಾಲವನ್ನು ಸಂಪೂರ್ಣವಾಗಿ ಸ್ವಂತ ಕೈಯಿಂದ ಸ್ವಂತ ವೈಯಕ್ತಿಕವಾಗಿ ಅವರ ಹಣವನ್ನು ಕೊಟ್ಟು ಆ ಸಾಲ ಮುಕ್ತರನ್ನಾಗಿ ಮಾನ್ಯ ಜಯಶೀಲ ಶೆಟ್ಟರವರು ಮಾಡಿದ್ದಾರೆ. ಅವರು ವಿಶೇಷವಾಗಿ ನಾನು ನಮ್ಮ ಸಂಘದ ನಿರ್ದೇಶಕರ ಎಲ್ಲರ ಪರವಾಗಿ ನಮ್ಮ ಗೌರವಾನ್ವಿತ ಅಧ್ಯಕ್ಷರಿಗೆ ನಾವು ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ, ಮುಂದೂ ಕೂಡ ನಮ್ಮ ಸಂಘ ಗುಡಿಮಾಲಿಂಗೇಶ್ವರ ಸೌಹಾರ್ದ ಸಹಕಾರಿ ಸಂಘ ಇನ್ನೂ ಹೆಚ್ಚೆಚ್ಚು ಗ್ರಾಹಕರಿಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳು, ಎಲ್ಲ ಸಹಕಾರಗಳನ್ನು ಮುಂದೆ ಕೊಡ್ತದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಜೆಪಿ ಬೆಡಕೆರೆ, ವಿ4 ನ್ಯೂಸ್, ಬೈಂದೂರು. ಕೆನಡಾದ ವಿದೇಶ ವ್ಯವಹಾರಗಳ ಸಚಿವೆ ಅನಿತಾ ಆನಂದ್ ಅವರು ಮುಂದಿನ ತಿಂಗಳು ಭಾರತಕ್ಕೆ ಭೇಟಿ ಕೊಡುವರು. ಸಂಬಂಧ ವೃದ್ಧಿಗೆ ಶ್ರಮಿಸುವೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಕೆನಡಾ ನಡುವಣ ಸಂಬಂಧ ತೀರಾ ಹದಗೆಟ್ಟಿಲ್ಲವಾದರೂ ಸುಗಮ ಸರಳವಾಗಿ ಇಲ್ಲ ಎನ್ನುವುದಂತೂ ಸತ್ಯ. ಈಗ ಭಾರತ ಮೂಲದ ಅನಿತಾ ಆನಂದ್ ಅವರು ಕೆನಡಾದ ವಿದೇಶಾಂಗ ಸಚಿವೆಯಾಗಿದ್ದು, ಎರಡೂ ದೇಶಗಳ ನಡುವೆ ಸೌಹಾರ್ದ ಸಂಬಂಧ ಬೆಳೆಸುವುದಾಗಿ ಹೇಳಿದ್ದಾರೆ. ಮುಂದಿನ ತಿಂಗಳು ಭಾರತಕ್ಕೆ ಭೇಟಿ ನೀಡುವ ಅನಿತಾ ಅವರು ಕೆಲವು ವಿಷಯಗಳಲ್ಲಿನ ತಪ್ಪು ತಿಳುವಳಿಕೆ ಹೋಗಲಾಡಿಸುವ ಮಾತುಕತೆ ನಡೆಸುವರು ಎನ್ನಲಾಗಿದೆ. ಜೂನ್ ತಿಂಗಳಲ್ಲಿ ಪ್ರಧಾನಿ ಮೋದಿ ಹಾಗೂ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾತುಕತೆಯ ಬಳಿಕ ದಿಲ್ಲಿ ಒಟ್ಟಾವಾ ಸಂಘರ್ಷ ನಿಂತಂತೆ ಕಂಡರೂ ಕೆನಡಾದಲ್ಲಿ ಹಿಂದೂಗಳ ವಿರುದ್ಧದ ಘಟನೆಗಳು ನಡೆಯುತ್ತಲೇ ಇದೆ. ಮುಖ್ಯವಾಗಿ ಸಿಖ್ ಸಂಘಟನೆ ಈ ದೇಶದಲ್ಲಿ ಬಲವಾಗಿದೆ. ಭಾರತದ ವಿದೇಶಾಂಗ ಮಂತ್ರಿ ಜೈಶಂಕರ್ ಮತ್ತು ಕೆನಡಾದ ಅನಿತಾ ಆನಂದ್ ನಡುವೆ ದೀರ್ಘ ಮಾತುಕತೆಗೆ ಈಗಾಗಲೇ ಸಿದ್ಧತೆ ನಡೆಸಲಾಗುತ್ತಿದೆ. ಲಡಾಖ್ಗೆ ರಾಜ್ಯದ ಸ್ಥಾನಮಾನ ಕೇಳಿ ನಡೆದ ಹಿಂಸಾಚಾರದ ಸಂಬಂಧ ಪೊಲೀಸರು ದಾಳಿ ಮಾಡಿ 50 ಮಂದಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಈ ನಡುವೆ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಪೊಲೀಸರ ಕ್ರಮವನ್ನು ಖಂಡಿಸಿದ್ದಾರೆ. ಬಿಜೆಪಿ ಕಚೇರಿಗೆ ಬೆಂಕಿ ಬೀಳುವಾಗ ಅಲ್ಲಿ ಬಿಜೆಪಿಯವರೇ ಇದ್ರು. ಮುಖ್ಯವಾಗಿ ಕಾಂಗ್ರೆಸ್ಸಿಗರನ್ನು ಗುರಿಯಾಗಿಸಿಕೊಂಡು ಪೊಲೀಸರು ಪ್ರಕರಣ ದಾಖಲಿಸುತ್ತಿದ್ದಾರೆ. ಕಾಂಗ್ರೆಸ್ ಕೌನ್ಸಿಲರ್ ಪುತ್ಸಾಂಗ್ ಸ್ಟ್ಯಾನ್ಚಿನ್ ಸೆಪಾಕ್ ಮೇಲೆ ಎಫ್ಐಆರ್ ರಾಜಕೀಯ ಪ್ರೇರಿತ ಎಂದು ಅವರು ಹೇಳಿದರು. ಲೇಹ್ನ ಕಾನೂನು ಸುವ್ಯವಸ್ಥೆಯನ್ನು ಇಂಡೋ ತಿಬೆಟಿಯನ್ ಗಡಿ ಪೊಲೀಸು ಪಡೆಗೆ ವಹಿಸಿದ್ದು, ಬಂಧನ ಎಫ್ಐಆರ್ ಕೆಲಸವನ್ನು ಸ್ಥಳೀಯ ಪೊಲೀಸರಿಗೆ ವಹಿಸಲಾಗಿದೆ. ಲಡಾಖ್ ಹಿಲ್ ಕೌನ್ಸಿಲ್ ಕಚೇರಿಯನ್ನು ಸುಡಲಾಗಿದೆ. ಕರ್ಫ್ಯೂ ಜಾರಿಯಲ್ಲಿದ್ದು ಇಂದು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ. ಸೋನಂ ವಾಂಗ್ಚುಕ್ ಅವರು ಕಳೆದ 15 ದಿನಗಳಿಂದ ತುಸು ದ್ರವಾಹಾರ ಮಾತ್ರ ಸೇವಿಸುತ್ತಾ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು, ಅವರು ಲಡಾಖ್ ಸ್ವಾಯತ್ತತೆ ಮತ್ತು ಪರಿಸರ ಉಳಿಸಲು ದಶಕಗಳಿಂದಲೂ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ. ಮೈಸೂರು ದಸರಾ ಮಾದರಿಯಲ್ಲಿ ಉಚ್ಚಿಲ ದಸರಾ ಕೂಡ ವೈಭವಯುತವಾಗಿ ನಡೆಯುತ್ತಿರುವುದು ಶ್ಲಾಘನೀಯವಾದುದು. ದೇವಳದ ಸ್ಥಳಾವಕಾಶ ಕಂಡು ದಂಗಾಗಿದ್ದೇನೆ. ಶ್ರೀ ಕ್ಷೇತ್ರವು ಡಾಕ್ಟರ್ ಜಿ ಶಂಕರ್ ನೇತೃತ್ವದಲ್ಲಿ ವಿಶ್ವವ್ಯಾಪಿಯಾಗಿ ಗುರುತಿಸಿಕೊಳ್ಳುವಂತಾಗಲಿ, ಸರ್ವ ಸಮಾಜದ ಆರಾಧನಾ ಕೇಂದ್ರವಾಗಿ ಮೂಡಿಬರಲಿ ಎಂದು ವಿಧಾನ ಪರಿಷತ್ನ ಹಕ್ಕು ಬಾಧ್ಯತಾ ಸಮಿತಿ ಅಧ್ಯಕ್ಷ ಟಿಎ ಶರವಣ ಹೇಳಿದರು. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಉಡುಪಿ ಉಚ್ಚಿಲ ದಸರಾ ಸಂಭ್ರಮಕ್ಕೆ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮತ್ತು 4 ವಿಧಾನ ಪರಿಷತ್ ಸದಸ್ಯರೊಂದಿಗೆ ಕ್ಷೇತ್ರಕ್ಕೆ ಭೇಟಿ ನೀಡಿ ಮಾಧ್ಯಮದ ಜೊತೆ ಅವರು ಮಾತನಾಡಿದರು. ಕ್ಷೇತ್ರದ ಈ ಮಹಾಲಕ್ಷ್ಮಿ ದೇವಾಲಯಕ್ಕೆ ಇವತ್ತು ನಾನು ಭೇಟಿ ಕೊಟ್ಟೆ. ಈ 16 ಎಕರೆ ವಿಶಾಲವಾದ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ನೋಡಿದ್ರೆ ಖುಷಿ ಆಗ್ತದೆ. ನಾವೆಲ್ಲ ಬೇರೆ ಬೇರೆ ಕ್ಷೇತ್ರಗಳೆಲ್ಲ ಹೋಗಿದ್ದೀವಿ, ಬಟ್ ಇಷ್ಟು ಸುಂದರವಾದ ದೇವಸ್ಥಾನ, ವಿಶಾಲವಾದ, ಇವತ್ತು ತುಂಬ ಅಚ್ಚುಕಟ್ಟಾಗಿ ಇದನ್ನು ಎಲ್ಲ ಕೈಂಕರ್ಯಗಳು ಕೂಡ ದಸರಾ ನವರಾತ್ರಿ ಸಂದರ್ಭದಲ್ಲಿ ನಡೀತಾ ಇದೆ. ನನಗೆ ಭಾಳ ಖುಷಿ ಇದೆ. ದೇವಿಯ ಆಶೀರ್ವಾದ ಕೂಡ, ನಾವು ಅಶ್ಯೂರೆನ್ಸ್ ಕಮಿಟಿ ಅಧ್ಯಕ್ಷನಾಗಿ ನಮ್ಮ ಶಾಸಕರ ಜೊತೆಯಲ್ಲಿ ನಾನು ಇಲ್ಲಿ ಬಂದಿದ್ದೀನಿ. ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಆ ತಾಯಿಯ ಕೃಪಾ ಕಟಾಕ್ಷ ಎಲ್ಲರ ಜೀವನದಲ್ಲಿ ಕೂಡ ಸಿಗಲಿ, ಎಲ್ಲರಿಗೂ ಕೂಡ ಸುಭಿಕ್ಷವಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ವಿಶೇಷ ಪ್ರಾರ್ಥನೆ ಮಾಡಿದ್ದೀನಿ. ನಮಸ್ಕಾರ. ತರ್ಪಣೆ ಸೇವೆ ಕೂಡ ನಡೆಯುತ್ತಿದ್ದು, ಪ್ರತಿದಿನ ಸಾವಿರಾರು ಭಕ್ತರು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ದಿನಕ್ಕೊಂಜಿ 17-15 ಸಾವಿರ ಜನ ಅಂತ ಆಗ್ತದೆ ದಿನಾಲ. ಬೊಕ್ಕ ದಿನಾಲ ಒಂಜಿ ನಮ್ಮದು ಭಕ್ಷ್ಯಗಳು, ಬೊಕ್ಕ ಒಂಜಿ ನಮ್ಮದು ಪಾಯಸ, ಬೊಕ್ಕ ಖಾದ್ಯಲು ಬಾಜಿಲ್ ಹಂಚಿನ ಒಂಜಿನ ಗಸಿ, ಒಂಜಿನ ಕೊದ್ದೇಲು, ಒಂಜಿನ ರಡ್ಡ ಆಜಾದಿನ, ಬೊಕ್ಕ ಒಂಜಿ ಆದಿನ ಗಸಿ, ಒಂಜಿನ ಮೆಣಸ್ಕಾಯಿ ಇಂಚ ಮತ್ತು ಪಾಯಸ ಲಂಚಿನ ಇತ್ತೆ 11 ದಿನಕ್ಕೆ 11 ನಮ್ಮದು ಪಾಯಸ ಮಲ್ತೊಂದಿಲ್ಲ.
ಈ ಸಂದರ್ಭ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗೌರವ ಸಲಹೆಗಾರ ನಾಡೋಜ ಡಾಕ್ಟರ್ ಜಿ ಶಂಕರ್, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ, ಉಪಾಧ್ಯಕ್ಷ ಮೋಹನ್ ಬೇಂದ್ರೆ, ಪ್ರಧಾನ ಕಾರ್ಯದರ್ಶಿ ಶರಣ್ ಕುಮಾರ್ ಮಟ್ಟು, ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಗಿರಿಧರ್ ಎಸ್ ಸುವರ್ಣ, ಉಚ್ಚಿಲ ದಸರಾ ಸಮಿತಿ ಅಧ್ಯಕ್ಷ ವಿನಯ ಕರ್ಕೇರ ಹಾಗೂ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಕುಂಜತ್ತೂರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾರಿ ಒಂದು ದೊಡ್ಡ ದುರಂತ ತಪ್ಪಿದ ಘಟನೆ ನಡೆದಿದೆ. ಶಾಲೆಯ 2ನೇ ತರಗತಿಯ ಮೇಲ್ಛಾವಣಿ ಆಕಸ್ಮಿಕವಾಗಿ ಕುಸಿದು ಬಿದ್ದಿದ್ದು, ಪಾಠಕ್ಕೆ ತಡವಾಗಿ ಬಂದ ವಿದ್ಯಾರ್ಥಿಗಳು ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಘಟನೆ ಗುರುವಾರ ಬೆಳಿಗ್ಗೆ 8:45 ಸುಮಾರಿಗೆ ಸಂಭವಿಸಿದೆ. ಅಪಘಾತದ ಹೊತ್ತಿನಲ್ಲಿ ವಿದ್ಯಾರ್ಥಿಗಳು ತರಗತಿ ಕೊಠಡಿಗೆ ಇನ್ನೂ ತಲುಪಿರಲಿಲ್ಲ. ಒಂದು ವೇಳೆ ವಿದ್ಯಾರ್ಥಿಗಳು ಆಗಲೇ ತರಗತಿಯಲ್ಲಿ ಹಾಜರಿದ್ದರೆ ಭಾರೀ ದುರಂತ ತಪ್ಪಿಸಿಕೊಳ್ಳಲಾಗುತ್ತಿರಲಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಈ ಸಮಯದಲ್ಲಿ ಶಾಲೆಯ ನೌಕರರೊಬ್ಬರು ಇದೇ ಕೊಠಡಿಯಲ್ಲಿ ಇದ್ದರೂ ಕೂಡ ಅವರು ಕೂದಲೆಳೆಯ ಅಂತರದಿಂದ ಪಾರಾಗಿರುವುದು ದಾಖಲೆಯಾಗಿದೆ. ಸ್ಥಳೀಯ ನಾಗರಿಕರು ಮತ್ತು ಪೋಷಕರು ಮಂಜೇಶ್ವರ ಗ್ರಾಮ ಪಂಚಾಯತ್ನ ಕಳಪೆ ಕಾಮಗಾರಿಯೇ ಈ ಮೇಲ್ಛಾವಣಿ ಕುಸಿತಕ್ಕೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಟ್ಟಡದ ನಿರ್ವಹಣೆಯಲ್ಲಿನ ನಿರ್ಲಕ್ಷ್ಯವನ್ನು ಅವರು ದೂರಿದ್ದಾರೆ. ಸುರಕ್ಷಿತ ಬೋಧನಾ ಪರಿಸರದ ಅಗತ್ಯತೆ ಮತ್ತೊಮ್ಮೆ ಹೊರಹೊಮ್ಮಿಸಿರುವ ಈ ಘಟನೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಂದ തനിഖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯವು ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. GLPS കുഞ്ചത്തൂർ സ്കൂളാണ്. ഈ സ്കൂളിൻ്റെ PTA പ്രസിഡൻ്റാണ് ഞാൻ. ഈ സ്കൂളിനെ സംബന്ധിച്ചിട്ടുള്ള കാര്യത്തിന് കുറേ പ്രാവശ്യം പഞ്ചായത്തായിട്ട് നിരവധി തവണ ഞാൻ ലെറ്റർ ആയിട്ടെല്ലാം പോയിട്ടുണ്ട്. രേഖാമുഖേന ഞങ്ങൾ എടുത്തിട്ടുണ്ട്. മൈൻ്റെനൻസ് വർക്ക് ചെയ്യണം, കിണറ്റിൻ്റെ കാര്യത്തിനും അതൊരു സുരക്ഷിതമല്ല, സ്കൂളിൻ്റെ ക്ലാസ് റൂം ആണെങ്കിലും ഒരു ഫിറ്റ്നസ് ഉറപ്പ് വരുത്തണം എന്നെല്ലാം പറഞ്ഞിട്ട് പരാതിയായിട്ട് പോയിട്ടുണ്ട്. ഇതുവരെ തിരിഞ്ഞു നോക്കാത്ത അവസ്ഥയാണ് പഞ്ചായത്ത് ചെയ്തിട്ടുള്ളത്. ഇന്നിപ്പോൾ രാവിലെ സ്കൂൾ തുറക്കുന്നതിന് ഏതാനും നിമിഷത്തിന് മുമ്പാണ് ഈ ഇൻസിഡൻറ്റ് നടന്നിട്ടുള്ളത്. 2ാം ക്ലാസ്സിൽ പഠിക്കുന്ന കുട്ടികളാണ് ഈ ക്ലാസ് റൂമിൽ പഠിക്കുന്നത്. എന്തോ ഭാഗ്യത്താൽ കുട്ടികളൊന്നും ഇല്ലാത്ത സമയമായതുകൊണ്ട് വലിയൊരു അപകടത്തിൽ നിന്ന് നമ്മൾ രക്ഷപ്പെട്ടെന്ന് പറയാം. GLPS കുഞ്ചത്തൂർ സ്കൂളിൻ്റെ ഹെഡ് മാസ്റ്ററാണ്. രാവിലെ 9 മണിക്ക് ഞാൻ സ്കൂളിലേക്ക് എത്തുമ്പോൾ ഇവിടെ ഈ 2ാം ക്ലാസ്സിലും POPയും പിന്നെ 2 ടൈൽസും താഴെ വീണത് കണ്ടു. അപ്പോൾ കുട്ടികൾ എത്താത്തത് കൊണ്ടും കുട്ടികൾക്കൊന്നും പറ്റിയിട്ടില്ല. രാവിലെ 8:30ക്കാണ് ഈ സംഭവം. അതുകൊണ്ട് ഈ പഞ്ചായത്തിനോട് കത്ത് കൊടുത്തിട്ടുണ്ട്. പിന്നെ DOP വരെ അറിയിച്ചിട്ടുണ്ട്. പിന്നെ ഈ POP ഉള്ളത് കൊണ്ട് നമുക്ക് മുകളിലുള്ള ഈ ടൈൽസ് എങ്ങനെയുണ്ട്, അതിൻ്റെ നിലവാരം എങ്ങനെയുണ്ടെന്ന് നമുക്കത് കാണാൻ ബുദ്ധിമുട്ടായതുകൊണ്ട് ഇത് എളുപ്പത്തിൽ നമുക്ക് എസം ചെയ്യാൻ പറ്റില്ല. അപ്പോൾ അത് കീടായി നമുക്ക് അറിയില്ലാത്തത് കൊണ്ട് പ്രിക്കോഷനായിട്ടൊന്നും എടുക്കാനും കഴിഞ്ഞിട്ടില്ല. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ಈಗಾಗಲೇ ಫಸ್ಟ್ ಲುಕ್ ಪೋಸ್ಟರ್ ಮೂಲಕ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿರುವ ಇತ್ತೀಚೆಗೆ ಸಿನಿಮಾದ ಟೀಸರ್ ಬಿಡುಗಡೆಗೊಂಡು ಕುತೂಹಲ ಮೂಡಿಸಿರುವ ಟೈಮ್ ಪಾಸ್ ಸಿನಿಮಾ ಅಕ್ಟೋಬರ್ 17ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ನಿರ್ದೇಶಕ ಚೇತನ್ ಜೋಡಿದಾರ್ ತಿಳಿಸಿದರು. ಈ ಬಗ್ಗೆ ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಮನೋರಂಜನೆಯನ್ನೇ ಮುಖ್ಯ ಬಿಂದುವಾಗಿರಿಸಿಕೊಂಡು ಸಿನಿಮಾವನ್ನು ರೂಪಿಸಿದ್ದು ಚೇತನ್ ಜೋಡಿದಾರ್ ನಿರ್ದೇಶನದ ಚೇತನಾ ಸರ್ವೀಸಸ್ ಬ್ಯಾನರ್ ಮೂಲಕ ಗುಂಡೂರು ಶೇಖರ್, ಕಿರಣ್ ಕುಮಾರ್ ಶೆಟ್ಟಿ, MH ಕೃಷ್ಣಮೂರ್ತಿ ನಿರ್ಮಾಣ ಮಾಡಿದ್ದು ಇಮ್ರಾನ್ ಪಾಷಾ, ವೈಸಿರಿ ಕೆ ಗೌಡ, ರಕ್ಷಾರಾಮ್, ಕೆ ಚೇತನ್ ಜೋಡಿದಾರ್, ಓಂ ಶ್ರೀ ಯಕ್ಷಶಿಪ್, ಪ್ರಭಾಕರ್ ರಾವ್, ನವೀನ್ ಕುಮಾರ್, ಸಂಪತ್ ಕುಮಾರ್, ಅಶ್ವಿನಿ ಶ್ರೀನಿವಾಸ್ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಹಾಗೂ ಚಿತ್ರದ ಟ್ರೇಲರ್ ಅಕ್ಟೋಬರ್ 7ರಂದು ಬಿಡುಗಡೆಗೊಳ್ಳಲಿದೆ ಎಂದು ಅವರು ಮಾಹಿತಿ ನೀಡಿದರು. ಅಕ್ಟೋಬರ್ 17ನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ಸಲ್ಲಿ ಎಲ್ಲ ಕಡೆ ಕವರ್ ಆಗಿ ತುಂಬ ಚೆನ್ನಾಗಿ ಚಿತ್ರ ಬಂದಿದೆ. ಸೊ ಸಿನಿಮಾ ಮಾಡಿ ಮುಗಿಸಿ ಈಗ ಪ್ರಚಾರ ಕಾರ್ಯದಲ್ಲಿದ್ದೀವಿ ಬಿಡುಗಡೆಗೆ.
ನಿಮ್ಮ ಮಡಲಿಗೆ ತಲುಪಿಸ್ತೀವಿ. ನೀವು ಏನು ಮಾಡಬೇಕು, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ ಅಂದಾಗೆ ಜನರು ಮಡಲಿಗೆ ಬಿಡ್ತೀನಿ, ಜನರು ಡಿಸೈಡ್ ಮಾಡಲಿ. ಸಿನಿಮಾ ನಾನು ಮಾಡ್ತೀನಿ, ವಿಮರ್ಶೆ ನೀವು ಮಾಡಿ. ಸೊ ಹೌದು, ಕಾಮಿಡಿ ಜಾನರ್ ಸರ್, ಕಾಮಿಡಿ ಜಾನರ್, ಬಟ್ ಲೈವ್ಲಿಯಾಗಿ ತೊಗೊಂಡೋಗಿದ್ದೀವಿ. ನೈಜ ಜೀವನ ಘಟನೆಗಳನ್ನು ಆಧರಿಸಿ ಒಂದಷ್ಟು ನಡೆದಿರೋವಂಥ ಘಟನೆಗಳನ್ನು ಇನ್ಸ್ಪೈರ್ ಆಗಿ ಮಾಡಿರೋವಂಥ ಸಿನಿಮಾ. ಅದನ್ನು ಹಾಸ್ಯದ ರೂಪದಲ್ಲಿ ಹೇಳಿದ್ದೀವಿ. ಸೀರಿಯಸ್ ಆಗಿರೋ ಸನ್ನಿವೇಶ, ಬಟ್ ಅದನ್ನು ಕಾಮಿಡಿಯಾಗಿ ಹೇಳಿದ್ದೀವಿ. ಆ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ನಾನು ಹೇಳಿದ ಉದಾಹರಣೆ, ಇವಾಗ ಹೇಳಿದ್ನಲ್ಲ, ಬಾಳೆಹಣ್ಣು ಸಿಪ್ಪೆಯಲ್ಲಿ ಬಿದ್ದಾಗ ಏನಾಗುತ್ತೆ ಅನ್ನೋದು, ಅದೇ ಅದಕ್ಕೆ ಉದಾಹರಣೆ. ಏನು ಸರ್? ಹೌದು ಹೌದು ಹೌದು, ತುಂಬ ಇಂಪಾರ್ಟೆಂಟ್. ಅವ್ರ ಹೆಸರು ಬ್ಯಾಕ್ ಪೈಪರ್ ಬಾಲ. ಸೊ ಬ್ಯಾಕ್ ಪೈಪರ್ ಅಂದರೆ ನಿಮಗೆ ಗೊತ್ತಿರ್ಬೋದು ಏನು ಅಂತ. ಸೊ ಹೆಸರು ಬಾಲ. ಸೊ ಅದು ನೀವು ಸಿನಿಮಾ ನೋಡಿದಾಗ ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಚಿತ್ರನಟರಾದ ರಚ್ಯಾರಾಮ್, ಇಮ್ರಾನ್ ಪಾಷಾ, ಸಹ ನಿರ್ದೇಶಕಿ ವೈಷ್ಣವಿ ಸತ್ಯನಾರಾಯಣ್, ಓಂ ಶ್ರೀ ಯಕ್ಷಿಪ್, ಹೃದಯ್ ಮೋಚಿಮ್ದಾರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ದಸರಾ ಮಹೋತ್ಸವದ ಅಂಗವಾಗಿ ಶಾರದಿ ಪ್ರತಿಷ್ಠಾನ ಮಂಗಳೂರು ಶಾರದಾ ವಿದ್ಯಾಲಯದ ಸಹಯೋಗದೊಂದಿಗೆ ಮುದ್ದು ಶಾರದೆ ಮತ್ತು ನವದುರ್ಗೆ ವೇಷ ಸ್ಪರ್ಧೆ 2025 ಹಮ್ಮಿಕೊಂಡಿದ್ದಾರೆ. ಹೇ ಶಾರದೆ ದಯ ಪಾಲಿಸು. ಮಂಗಳೂರಿನಲ್ಲಿ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದಸರಾ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳು ಕೂಡ ನಡೆಯುತ್ತಿದೆ. ಶಾರದಿ ಪ್ರತಿಷ್ಠಾನ ಮಂಗಳೂರು ಶಾರದಾ ವಿದ್ಯಾಲಯದ ಸಹಯೋಗದಲ್ಲಿ 3ನೇ ವರ್ಷದ ಮುದ್ದು ಶಾರದೆ ಮತ್ತು ನವದುರ್ಗೆಯರ ವೇಷ ಸ್ಪರ್ಧೆಯನ್ನು ಸೆಪ್ಟೆಂಬರ್ 28ರಂದು ಹಮ್ಮಿಕೊಂಡಿದ್ದಾರೆ. ನಗರದ ಕೊಡಿಯಾಲ್ಬೈಲ್ನ ಶಾರದಾ ವಿದ್ಯಾಲಯದಲ್ಲಿ ಸ್ಪರ್ಧೆ ನಡೆಯಲಿದೆ. ವಿವಿಧ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯಲಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು 8073214624 ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ ಮಾತ್ರ ನೋಂದಣಿ ಮಾಡಿಕೊಳ್ಳಬಹುದು. ಶಾರದೆ ದಯ ಪಾಲಿಸು ಈ ಬಾಳನು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮಂಗಳೂರಿನ ಟ್ರೀ ಹೌಸ್ ಶಾಲೆಯಲ್ಲಿ ದಾಂಡಿಯಾವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಿದರು. ದಾಂಡಿಯಾ ನೃತ್ಯ ಶಕ್ತಿ, ಉತ್ಸಾಹ ಮತ್ತು ಏಕತೆಯನ್ನು ಪ್ರತಿನಿಧಿಸುತ್ತದೆ. ಇದು ಗುಜರಾತ್ನ ಸಾಂಪ್ರದಾಯಿಕ ಜಾನಪದ ನೃತ್ಯ ರೂಪಕವಾಗಿದೆ. ನಗರದ ಟ್ರೀ ಹೌಸ್ ಶಾಲೆಯಲ್ಲಿ ದಾಂಡಿಯಾದಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಮಕ್ಕಳು ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ದಾಂಡಿಯಾ ಕೋಲುಗಳನ್ನು ಬಳಸಿ ಉತ್ಸಾಹಭರಿತ ದಾಂಡಿಯಾ ಸಂಗೀತಕ್ಕೆ ನೃತ್ಯ ಮಾಡುತ್ತಾ ಆನಂದಿಸಿದ್ರು. संगे लावी हर घाए हयो हाय हाय रंगी परोड़ आवी खुशियों संगे लावी हर घाए हयो हाय हाय आशानी किरणों बिखराए उमंग भी छलकाए मन हड़वे थी गुनगुनाए हाय 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 हाय. हे शुभारंभ हो शुभारंभ मंगल बेला आई, सपनों की डहरी पे दिल की बाजी रे शहनाई शहनाई शहनाई.
ख्वाबों के बीज कच्ची जमीन पे हमको बोना है, आशा के मोती सांसों की माला हमें पिरोना है, अपना बोझ मिल के साथ ही हमको ढोना है, शहनाई शहनाई शहनाई। रास रचिलो साज सजिलो शुभ घड़ी छे आवी, आछा आछा टमटमाता शमणाओ छे लावी, ओ लावी, ओ लावी, रंगी परोड़ आवी, खुशियों संगे लावी, हर घाए। ಈ ವೇಳೆ ಶಿಕ್ಷಕರು, ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಶರನ್ನವರಾತ್ರಿ ಮಹೋತ್ಸವದ ಪ್ರಯುಕ್ತ ಬೆಂಗಳೂರು ಎಂಎಲ್ಸಿಗಳಾದ ನವೀನ್, ಶರವಣ, ಡಿಎಸ್ ಅರುಣ್, ಪ್ರತಾಪ್ ಸಿಂಹ ನಾಯಕ್, ತಿಪ್ಪಣ್ಣ ಹಾಗೂ ಮತ್ತಿತರರು ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಆಗಮಿಸಿ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮನ ದರ್ಶನ ಪಡೆದರು. ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ವತಿಯಿಂದ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಆಗಮಿಸಿದ ಬೆಂಗಳೂರು ಎಂಎಲ್ಸಿಗಳಾದ ನವೀನ್, ಶರವಣ, ಡಿಎಸ್ ಅರುಣ್ ಹಾಗೂ ಪ್ರತಾಪ್ ಸಿಂಹ ನಾಯಕ್ ಮತ್ತು ತಿಪ್ಪಣ್ಣ ಅವರಿಗೆ ಅಮ್ಮನ ಅನುಗ್ರಹ ಪ್ರಸಾದ ನೀಡಿ ಗೌರವಿಸಲಾಯಿತು. ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ನಡೆಯುವ ಘಂಟಾನಾದ ಸೇವೆಯನ್ನು ಎಂಎಲ್ಸಿ ನವೀನ್ ಅವರು ನೀಡಿದರು. ಈ ಸಂದರ್ಭದಲ್ಲಿ ದೇವಳದ ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ಮತ್ತು ಕಾಪು ಕ್ಷೇತ್ರದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರತ್ನಾಕರ ಶೆಟ್ಟಿ ನಡಿಕೆರೆ, ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ರಾಜಶ್ರೀ ಕೆ. ವಾಸುದೇವ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯ, ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕ ಮತ್ತು ಘಂಟಾನಾದ ಸೇವಾ ಸಮಿತಿಯ ಅಧ್ಯಕ್ಷ ಯೋಗೀಶ್ ವಿ ಶೆಟ್ಟಿ ಬಾಲಾಜಿ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಮಾಧವ ಆರ್ ಪಾಲನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ. ತುಳುನಾಡ್ ಆಡ್ಸ್ ಸಂಸ್ಥೆಯ ವತಿಯಿಂದ ಕಿನ್ನಿಗೋಳಿಯ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ರಾಜಾಂಗಣದ ಸಮೀಪ ಸುಮಾರು 3.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಬಸ್ ನಿಲ್ದಾಣಕ್ಕೆ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿ ಜಯಶಂಕರ್ ಪ್ರಸಾದ್ ಅವರು ಶಿಲಾನ್ಯಾಸ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಕಿನ್ನಿಗೋಳಿ ರೋಟರಿ ಕ್ಲಬ್ನ ಅಧ್ಯಕ್ಷ ರೊಟೇರಿಯನ್ ಸಾಯಿನಾಥ ಶೆಟ್ಟಿ ಅವರು, ಸಾರ್ವಜನಿಕರ ಹಿತದೃಷ್ಟಿಯಿಂದ ನೆರಳನ್ನು ಕೊಡುವಂತಹ ವ್ಯವಸ್ಥೆ, ರಸ್ತೆ ಸಂಚಾರದಲ್ಲಿ ಬದಲಾವಣೆ ಆಗಬೇಕು ಹಾಗೂ ಅಲ್ಲಲ್ಲಿ ಜನರು ಬಸ್ಸಿಗಾಗಿ ಕಾಯುವುದನ್ನು ತಪ್ಪಿಸಬೇಕು ಎಂಬ ಉದ್ದೇಶದಿಂದ ಪಟ್ಟಣ ಪಂಚಾಯತ್ ಜೊತೆ ಸೇರಿ ತುಳುನಾಡು ಆಡ್ಸ್ ಅವರು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವ ಉದ್ದೇಶದಿಂದ ಕಿನ್ನಿಗೋಳಿಯಲ್ಲಿ ನೂತನ ಬಸ್ಸು ನಿಲ್ದಾಣವನ್ನು ನಿರ್ಮಿಸಲು ಮುಂದಾಗಿರುವುದು ಶ್ಲಾಘನೀಯ. ಈ ಸಂಸ್ಥೆಯಿಂದ ಇನ್ನಷ್ಟು ಉತ್ತಮವಾದ ಸಾಮಾಜಿಕ ಸೇವೆ ಸಮಾಜಕ್ಕೆ ಸಿಗಲಿ ಎಂದರು. ತುಳುನಾಡ್ ಆಡ್ಸ್ ಶಿರೋನಾಮೆಯಿಂದ ಅವರ ಒಂದು ಸಾಮಾಜಿಕ ಸೇವೆಯನ್ನು ಗಮನಿಸಿಕೊಂಡು ಒಂದು ನೆರಳನ್ನು ಕೊಡುವಂತಹ ಒಂದು ವ್ಯವಸ್ಥೆ ಆಗಬೇಕು. ಮತ್ತು ಈ ಒಂದು ರಸ್ತೆ ಸಂಚಾರ ನಿಗಮದಲ್ಲಿ ಕೂಡ ಒಂದು ಒಳ್ಳೆಯ ಬದಲಾವಣೆಗಳನ್ನಾಗಬೇಕು. ಅಲ್ಲಲ್ಲಿ ಜನರು ನಿಲ್ಲುವುದು ಮತ್ತು ಅಲ್ಲಲ್ಲಿ ಬೈಕ್ ಕಾರುಗಳನ್ನು ನಿಲ್ಲಿಸುವುದು ಅದನ್ನು ತಪ್ಪಿಸೋದಕ್ಕೋಸ್ಕರ ಕಿನ್ನಿಗೋಳಿಯ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಈ ಬಗ್ಗೆ ಸಮಾಲೋಚನೆ ಮಾಡಿದಾಗ ಅವರಿಗೆ ಸಿಕ್ಕಿದಂತಹ ಒಂದು ತುಳುನಾಡ್ ಆಡ್ಸ್ ಅನ್ನುವಂಥ ಸಂಸ್ಥೆ ಏನಿದೆ, ಅವರ
ಒಂದು ಸಂಬಂಧ ಅನ್ನುವಂಥದ್ದು ಬೆಸೆದು ಅದಕ್ಕೆ ಪ್ರಕಾಶ್ ಆಚಾರ್ಯರವರು ಒಂದು ರೀತಿಯ ಸ್ಪಂದನವನ್ನು ನೀಡಿ ಬಹಳಷ್ಟು ಒಂದು ಉತ್ತಮವಾದಂತಹ ಸಾಮಾಜಿಕ ಸೇವೆಯನ್ನು ಈ ಸಂದರ್ಭದಲ್ಲಿ ಕೈಗೆತ್ತಿಕೊಂಡಿದ್ದಾರೆ. ಖಂಡಿತವಾಗಿಯೂ ಕೂಡ ಇದು ಸಮಾಜಕ್ಕೆ ಅನುಕೂಲವಾಗುವಂತಹ ಒಂದು ವ್ಯವಸ್ಥೆ ಆಗಿರುವಾಗ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಮತ್ತು ಶೀಘ್ರದಲ್ಲಿ ಈ ಒಂದು ಇವತ್ತು ಮಾಡಿದಂತಹ ಶಿಲಾನ್ಯಾಸ ಕಾರ್ಯಕ್ರಮವು ಆದಷ್ಟು ಶೀಘ್ರದಲ್ಲಿ ಇದು ನೆರವೇರುವಾಗ ಆಗಬೇಕು ಅಂತ ಹೇಳಿಕೊಂಡು ನಾವು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಎಲ್ಲರ ಪರವಾಗಿ ಶುಭವನ್ನ. ತುಳುನಾಡು ಆಡ್ ಸಂಸ್ಥೆಯ ಭವಿಷ್ ಮಾತನಾಡಿ, ಜನರು ಅಲ್ಲಲ್ಲಿ ನಿಂತು ಬಸ್ಸಿಗಾಗಿ ಕಾಯುವ ವಿಷಯ ಮನಗಂಡು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ನಲ್ಲಿ ಸುಸಜ್ಜಿತವಾದ ಬಸ್ಸು ನಿಲ್ದಾಣ ನಿರ್ಮಿಸಿಕೊಡಲು ನಮ್ಮಲ್ಲಿ ಕೇಳಿಕೊಂಡಾಗ ನಾವು ಸಂಸ್ಥೆ ವತಿಯಿಂದ ಮಾಡಿಕೊಡಲು ಮುಂದಾಗಿದ್ದೇವೆ. ಇನ್ನು 2 ವಾರದ ಒಳಗೆ ನೂತನವಾದ ಬಸ್ಸು ನಿಲ್ದಾಣ ಲೋಕಾರ್ಪಣೆಯಾಗಲಿದೆ. ನಾವು ಈಗಾಗಲೇ ಸಂಸ್ಥೆ ವತಿಯಿಂದ ಸುರತ್ಕಲ್, ಉಡುಪಿ, ಕಾರ್ಕಳ ಕಡೆಗಳಲ್ಲಿ ಉಚಿತವಾಗಿ ಬಸ್ಸು ನಿಲ್ದಾಣ ನಿರ್ಮಿಸಿದ್ದೇವೆ. ಜನರು ಇದರ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ ಎಂದರು. ಬಸ್ ಸ್ಟ್ಯಾಂಡ್ ಐತೆ ಮತ್ತೆ ಇನ್ನು ನಮ್ಮ ಗುದ್ದಲಿ ಪೂಜೆ ಅಂಡ್ ನಾನು ಒಂದು 2 ಡೇಸ್ ಲಿಂಕಲ್ಲ ಫ್ಯಾಬ್ರಿಕೇಟ್ ಬಸ್ದು ವರ್ಕ್ ಸ್ಟಾರ್ಟ್ ಮಾಡ್ಬೋದು. ವಿತಿನ್ ಒಂದು 4 ಡೇಸ್ ಲಿಂಕಲ್ಲ ಕಂಪ್ಲೀಟ್ ಆಪ್ ಬೊಕ್ಕ ಸಾರ್ವಜನಿಕ ಫುಲ್ಲು ಒಂದು ವ್ಯವಸ್ಥೆ ಆಪ್ ಬೇತದ ಇಂಕುಲು ಪನ್ನ ಸುರತ್ತಳ್ಳಿತ 3-4 ಬಸ್ ಸ್ಟ್ಯಾಂಡ್ ಮಲ್ದ ಬೊಕ್ಕ ಈವನ್ ಇಂಕುಲು ಕಾರ್ಕಳ ಮಲ್ದ, ಉಡುಪಿಡು ಮಲ್ದ ಬೊಕ್ಕ ಇಂಕುಲು ಎಂತ ಬೇತೆ ಬೇತೆ ಪ್ಲ್ಯಾನ್ಲ ಉಂಟು ಪನ್ನ ಬೇತೆ ಬೇತೆ ಪನ್ನ ಕೆಲವು ಪ್ರೊಸೀಜರ್ ಮತ್ತು ಉಂಡದು ಪನ್ನ ಸಿಸ್ಟಮ್ಯಾಟಿಕ್ ನಮ್ಮ ಕೋಡ್ ಆಗ್ತದೆ ಪನ್ನ ಪುರಸಭೆ ಅವಡು ಮುನ್ಸಿಪಾಲಿಟಿ ಅವಡು ಪಂಚಾಯತ್ ಅವಡು ಅಕ್ಕನ ಕೂಟೆ ನಮ್ಮ ಮಲ್ಕೋಡ್ ಕೋಡ್ ಆಗ್ತದೆ. ನನ್ನ ಬೇತೆ ಬೇತೆ ಮಸ್ತ್ ವೈದ್ಯಂದು ಅಂದ್ರೆ ಫಸ್ಟ್ ನಮ್ಮ ಒಂದು ಕಿನಿಗೋಲಿ ಪನ್ನ ನಮ್ಮ ಊರಾಯಿನ ಒಂದು ನಮ್ಮ ಮೂಲ ಫಸ್ಟ್ ಪ್ರಿಪೇರೆನ್ಸ್ ಕೊಡ್ತಾ ಪನ್ನ ಹಿಂಗೆಲ್ಲ ಪಟ್ಟಣ ಪಂಚಾಯತ ಮೆಸ್ ಸಿಯೋಲ ಪಂಚಾಯತ್ ಫಸ್ಟ್ ನಮಗೆ ಒಂದು ಮುಟ್ಟು ಬೇಗದು 5 ಬೇಗ ಏತು ಬೇಗ 4 ಬೇಗ ಮಲ್ತು ಬರೋಡ ನಮ್ಮ 5 ಬೇಗ ಹೊಡಿತೆ ಸ್ಟಾರ್ಟ್ ಮಾಡ್ಕೊಂಡು ಹೇಗೆ ನಮ್ಮ ಗುದ್ದಲಿ ಪೂಜೆ ನನ್ನ ವಿತಿನ್ 2 ಡೇಸ್ ವರ್ಕ್ ಸ್ಟಾರ್ಟ್ ಮಾಡ್ಕೊ ಒಂದು 3-4 ಡೇಸ್ ಕಂಪ್ಲೀಟ್ ಮಾಡ್ಕೋದು ಪಾಪ ಸಾರ್ವಜನಿಕ ಫುಲ್ ವ್ಯವಸ್ಥೆ ಕಂಪ್ಲೀಟ್ ಆಗುತ್ತೆ. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಕಾರ್ಯದರ್ಶಿ ಪ್ರಕಾಶ್ ಆಚಾರ್ಯ, ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಕೋಟ್ಯಾನ್, ಕಾರ್ಯದರ್ಶಿ ಮಂಜುನಾಥ ಕಂಬಾರ, ರೋಟರಿಯ ಸದಸ್ಯರಾದ ರೊಟೇರಿಯನ್ ದೇವದಾಸ್ ಶೆಟ್ಟಿ, ಸೀತಾರಾಮ ಶೆಟ್ಟಿ ಎಳತ್ತೂರು, ಭಾಸ್ಕರ್ ಅಮೀನ್ ಉಳ್ಳಂಚೆ, ಅಶ್ವಿನ್ ಆಳ್ವ ಪಕ್ಷಿಕೆರೆ, ಅನೂಪ್ ಸೂರಿಂಜೆ, ತುಳುನಾಡು ಆಡ್ ಸಂಸ್ಥೆಯ ಭವಿಷ್, ವಿಲ್ಮಾ ಡಿಸೋಜಾ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು. ರೋಷನ್ V4 ನ್ಯೂಸ್ ಕಿನ್ನಿಗೋಳಿ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.